ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನು ಅನ್ಸಾರಿನೊಳಿ ಸುದ್ದಿ ಉಲ್ಲರಿಪು ಪೋನಾಲು ಸಾಲೆಗೆ ಓದಿಯಾಯ್ತು ಮೈಸೂರು ಎಲೆಕ್ಟ್ರಿಕಲ್ಸ್ಲೇ ಲಾಭತ್ತೆ ಕಾಸ್ ವಾರತೆ ಅಕೇರಿ ಲಾಕ್ಡೌನ್ ವೈರಸ್ ಓಡುರ ಇದು ನೇದಾಕ ಮಾರೆ ಸವಾಲ್ ಕುಕ್ಕಾಜೆ SKSSF ರೆ ಮೇನತ್ ಮಂಚಿ ಸರ್ಕಾರತೆ ಸಾಲೆಗೆ ಬಂದೋಬಸ್ತ್ ಉಳ್ಳಾಲ ಉಯರ್ಚತೆ ಕಿನಾವು ಆಲ್ಮಾರೆ ಕಾಲಡಿಕ್ ನಗರ ಸಭೆ ರಾಜಕೀಯ ಮೂಲಲ್ ಬೆಚ್ಚಿತ್ತು ಸಮಾಜತೆ ಸರಿಯಾಕ್ರೆ ಕೋಸೀಸ್ ಕಾಜವ ವಸಿಯತ್ ಆಲ್ಮಾರೆ ಲೂಟಿ ತಡೆಯೋಗು ರಾಜ್ಯ ಸರ್ಕಾರತೆ ಮೊದಲ್ ಇದು ಕಾದರೆ ಫಲಕ ಸಾಲೆಗೆ ಪೋಂಡೆ ಮಕ್ಕಗು ಬೇನು ಓದಗು ಬೇನ್ಮಾಯ ವ್ಯವಸ್ಥೆ ಮಕ್ಕಳ ಔತುರಂಗಲಟ್ಟ ಸುಧಾಕರ್ ವಸಿಯತ್ ರಾಜ್ಯ ಸರ್ಕಾರತೆ ಅಡಿಲುಲೆದಾಯ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇದ್ರೆ ಲಾಭತೆ ಕಾಸು ಸಮಾಜಕ್ಕೆ ಓದಿಯಾಕೊಂಚೊಲ್ರೆವರು ನಿಯಮ ಉಂಟು ಆಯಂಗಿ ದಿತ್ತತುಲಾರ ಗುಂತಿಲ್ಲ ಅಂತ ಸಂತೋಷ್ ಕುಮಾರ್ ರೈ ಬೋಲಿಯರ್ ಇದ್ರೆ ತಲೆಮುಪಾಯ ಪಿನ್ನೆ ಅಯಲ್ಪಟ್ಟೆ ಸಾಲೆವು ಅದೇ ಪಲೆ ಮೈಕಾಲ ಕ್ಷೇತ್ರದ ಸಾಲೆಗೆ ಈ ಕಾಸರೆ ಓದಿ ಬೆಚ್ಚಂಟುಂಡು ಬೇಲಸರನ್ನೇ ಲೇಸಲು ಪೋನಾಲು ಸಾಲೆಗೆ 25 ಲಕ್ಷ ರೂಪಾಯಿ ಓದಿ ಹಾಕಿತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದ್ರೆ ಲಾಭത്തിൽ ಬಂದ ಕಾಸು ಸಮಾಜದ ಓದಿಯ ಕೊಂಚಲರು ನಿಯಮ ಉಂಡು അങ്ങനെ ಇದ್ರೆ ತಲೆಮೂಪಾಯ ಸಂತೋಷ್ ಕುಮಾರ್ ಬೋಲಿಯಾರ್ ಈ ಕಾಸರೆ ಬಂಟ್ವಾಳ ಪಿನ್ನೆ ಮೈಕಾಲತೆ ಪೋನಾಲ್ ಸಾಲೆಗೆ ಓದಿ ಹಾಕಿದ್ರೆ ಲೇಸ್ ಬ್ಯಾಲನ್ಸ್ ನಡೆದು ಮೈಕಾಲ ತಾಲೂಕರೆ ಹರೇಕಲ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಬಂಟ್ವಾಳ ತಾಲೂಕರೆ ಪಜೀರ್ ಸಂತ ಜೋಸೆಫ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾನೆಲತ್ತೆ ಸರ್ಕಾರತೆ ಹಿರಿಯ ಪ್ರಾಥಮಿಕ ಶಾಲೆ ಕುರ್ನಾಡ್ರೆ ದತ್ತಾತ್ರೇಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಪು ಶಾಲೆ ಸೇರಿತು ಒಟ್ಟು ಪೋನಾಲ್ ಶಾಲೆರೆ ಬೇರೆ ಬೇರೆ ಸೊರೆಪನ್ನಿಕ್ ಓದಿ ಬೆಚ್ಚಿತ್ತು ಈ ವಿಷಯದಲ್ಲಿ ಮುಂದೆ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ഞങ്ങളെ നിഗമത്തിൽ ಮೊದಲುಂಡು ആരും ಗೊತ್ತಿಲ್ಲ ಅಂತ അങ്ങനെ ഇതിൽ ഏതൊരു സാലരംഗം ഞങ്ങളിട്ട് ಮೊದಲು കേട്ടിട്ടില്ലേ ആയെങ്കും ನಾನುಲ್ಲೇ ನಿಗಮത്തെ ಲಾಭത്തെ ಮೊದಲು ನಾನು ಪಡಿಚೆ ಪಿನ್ನೆ ನನ್ನ ರಾಯತೆ ಸಾಲೆ ಕೊರೆ ಸಂಸ್ಥೆಗೆ ಓದಿ ಬೆಚ್ಚಿರೆ ഇതിൽ ನಯಾ ಪೈಸಮ ಅಪರಿಪರಾವು ತೀರಾ ಚೊಲ್ಲುರೆ ನೆಲೆಲು ಮೊದಲೇ ಸಾಲೆಗೆ ಕಟ್ತಿರ ಅನ್ಸಂತು ನನಗೆ ನಮ್ಮ ಕಂಪನಿಯಲ್ಲಿ CSR ಫಂಡ್ ಬರ್ತದೆ, ಅದು ನಮ್ಮ ಕಡಲ ತೀರದ ಈ ಕರಾವಳಿ ಪ್ರದೇಶಕ್ಕೆ ಬರ್ತದೆ ಎಂಬ ನಾನು ಕನಸು ಕಾಣಲಿಲ್ಲ. ನಮ್ಮ ಕಂಪನಿಯಲ್ಲಿ 6 ಡೈರೆಕ್ಟರ್ ಇದ್ದಾರೆ, 6 ಡೈರೆಕ್ಟರ್, ಮಾಮೂಲಿ ಡೈರೆಕ್ಟರ್ ಅಲ್ಲ. KPDC 65,000 ಜನ ಕೆಲಸಕ್ಕಿದ್ದಾರೆ, ಅಂಥ ಕಂಪನಿ MD ನಮ್ಮ ಕಂಪನಿಯ ನನ್ನ ಡೈರೆಕ್ಟರ್. ಬೆಸ್ಕಾಂನಲ್ಲಿ 31,000 ಜನ ಕೆಲಸ ಮಾಡ್ತಾ ಇದ್ದಾರೆ, ಆ ಕಂಪನಿಯ MD ನಮ್ಮ ಡೈರೆಕ್ಟರ್. ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ ಆ ಕಂಪನಿಯ MD ನನ್ನ ಡೈರೆಕ್ಟರ್. ಚೆಸ್ಕಾಂನ ಕಂಪನಿ ಆ ಕಂಪನಿಯ MD ನನ್ನ ಡೈರೆಕ್ಟರ್. ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇಂಧನ ಇಲಾಖೆ ಅದರ ACS ನಮ್ಮ ಡೈರೆಕ್ಟರ್. ಕರ್ನಾಟಕ ರಾಜ್ಯ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿ ಶೋಭಾ ಮೇಡಮ್. ಒಂದಲ್ಲೆಲ್ಲ ಮೈಸೂರು ಎಲೆಕ್ಟ್ರಿಕಲ್ ಸಂಸ್ಥೆ ಲಾಭತೆ ಕಾಸು ಬೆಂಗಳೂರಿಗೂ ಮಾತ್ರ ಪಾಯಿಂಟ್ ಇಂತು ಸಂತೋಷ್ ಕುಮಾರ್ ರೈ ತಲೆಮುಪಾಯ ಪಿನ್ನೆ ಬಂಟ್ವಾಳ ಮಾತ್ರ ಅಲ್ಲ ಮೈಕಾಲ್ದುಗುಂ ಮೊದಲು ಕೊಮ್ಮನ್ನೂರುಂಟು ಹಿರಿಯ ನೇದವು TG ರಾಜಾರಾಮ್ ಭಟ್ ಕೊಸಿಬಟ್ಟದ್ದು. ಯಾರು ಒಳ್ಳೆ ಕೆಲಸ ಮಾಡಿದ್ದಾನೆ ಅವರಿಗೆ ನಾವು 4 ಒಳ್ಳೆ ಹೇಳಬೇಕು ಜನರ ಮುಂದೆ. ಆತ ಜನರಿಗೆ ಕೆಲಸ ಮಾಡಿದ್ದಾನೆ, ಅದಕ್ಕಾಗಿ ಜನರನ್ನು ಒಳ್ಳೆಯದು ಹೇಳಬೇಕು. ಇವತ್ತು ಇಷ್ಟು ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ ಮೇಲೆ ನಾವು ಕೂಡ ಸಂತೋಷ ಸನ್ಮಾನ ಮಾಡಬೇಕು ಅಂತ ಯಾರಾಗಿದೆ ನನ್ನದು. ಇವತ್ತು ಸಂತೋಷನ ಸನ್ಮಾನ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸಂತೋಷನ ಸನ್ಮಾನ ಮಾಡ್ತಾರೆ ಅಂತ ಒಂದು ಶಾಲೆಗೆ ಇಟ್ಕೊಂಡಿದ್ದಾರೆ ಜೀವನರು. ಇದಕ್ಕಾಗಿ ಹೇಮಂತ್ ತಗೊಂಡು ಬಂದಿದ್ದಾರೆ. ಇದಕ್ಕಾಗಿ ಇವತ್ತು ಸಂತೋಷ ಒಂದು ಥ್ಯಾಂಕ್ಸ್ ಗಿವಿಂಗ್ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯಿಂದ ಸಂತೋಷ ಥ್ಯಾಂಕ್ಸ್ ಗಿವಿಂಗ್. ಯಾಕೆಂತಂದರೆ ಅವರು ತಂದುಕೊಟ್ಟ ಅನುದಾನ ಪೂರ ಮಂಗಳೂರು ಕ್ಷೇತ್ರ ಒಳಗಡೆ ಅವರ ಒಳಗಡೆ ಅವ್ರದ್ದು ಸ್ವಾರ್ಥ ಇದೆ ಅವ್ರದ್ದು. ನಾಡ್ದು ಪುನಃ ಸ್ಪರ್ಧೆ ಮಾಡ್ತಾರಂತೆ ಗೊತ್ತಿಲ್ಲ. ಪಾರ್ಟಿ ಹೇಳಿದ್ರೆ ಸ್ಪರ್ಧೆ ಮಾಡ್ತೀರಾ? ಹಾಂ, ಪಾರ್ಟಿ ಹೇಳಿದ್ರೆ ಸ್ಪರ್ಧೆ ಮಾಡ್ತಾರಂತೆ, ಅದು ಕೂಡ ಇರಬಹುದು ಗೊತ್ತಿಲ್ಲ. ಅಂತೂ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸುವಂತಹ ಎಲ್ಲ ಕೆಲಸ ಅವ್ರು ಎಲ್ಲಿದ್ರು ಮಾಡ್ತಾರೆ. ಬ್ಯಾಲಸ ಒರೇನಾಲ್ ನಡ್ನೆ ಈ ಲೇಸಲು ತಾಲೂಕ್ ಪಂಚಾಯತ್ ಪಿರಾಕ್ರ ಸದಸ್ಯ ನವೀನ್ ಪಾದಲ್ಪಾಡಿ, ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಸುರುತ್ಯ ಅಧಿಕಾರಿ G ಶೀಲಾ, ಸುರುತ್ಯ ಮ್ಯಾನೇಜರ್ ಪ್ರಕಾಶ್ TR, ಜನ್ನಾಮತೆ ಮ್ಯಾನೇಜರ್ ಶರಣಪ್ಪ, ಉಸ್ತುವಾರಿ ಮ್ಯಾನೇಜರ್ ತಿಮ್ಮಣ್ಣ P, ಅಲ್ಪಸಂಖ್ಯಾತ ನಿಗಮತ್ತೆ ಸದಸ್ಯ ಸಿರಾಜ್ ಮುಡಿಪು, ನೇದಕಮಾರೈ ಹೇಮಂತ್ ಶೆಟ್ಟಿ, ಅಸ್ಗರ್ ಸಾಂಬಾರ್ ತೋಟ, ಫಜಲ್ ಅಸೈಗೋಲಿ ಇನ್ನಾರು. ಕೊರೋನಾ ವೈರಸ್ ಸುರುತಿ ಅಲೈತು ಜನ್ನಾಮತೆ ಅಲೈತು ಇಪ್ಪ ಮೂನಾಮತೆ ಅಲೆ ಒಮಿಕ್ರಾನ್ ಚೊಲ್ರೆ ಪೇರ್ಲು ಬಂದಿರೋಲ್ಲ. ಇದ್ರ ತಡೆಯೋಗೈತು ವಾರ್ತೆ ಅಕೇರಿರೆ ಲಾಕ್ಡೌನ್ ಸರ್ಕಾರ ಘೋಷಣೆ ಹಾಕಿರು. ಇದರ ಬಗ್ಗೆ ಆಲ್ಮಾರೆ ನಡುಲ್ ಬಾರಿ ಅರ್ಸೊಂಡು ಈ ವಿಷಯದಲ್ಲಿ ನೇದಕಮಾರು ಅರ್ಸತ್ತಲು ಮುಂಡಿನಾರು ಎಂದ್ರೆ ಮುಂಡಿರು ಅರ್ಚೋದು ನೋಕರು ಈ ಸುದ್ದಿರಿ. ಕೊರೋನಾ 3ನೇ ಅಲೆ ರೂಪ ಬದಲಾಗಿದ್ದು ಒಮಿಕ್ರಾನ್ ಚೊಲ್ಲುರೆ ಪೇರ್ಲು ಬಂದುಂಟುಂಡು. ಇದಕ್ಕೆ ತಡೆಯೋಗು ರಾಜ್ಯ ಸರ್ಕಾರ ವಾರ್ತೆ ಲಾಕ್ಡೌನ್ ಹಾಕಿಂತು. ಕಲಿಂಜ ವಾರ ಪಿನ್ನೆ ಈ ವಾರ್ತೆ ಚನಿಯಾಸ ಪಿನ್ನೆ ನ್ಯಾರಸೆ ಲಾಕ್ಡೌನ್ ಚೊಂದು ಸರ್ಕಾರ ಚೊಂದರು. ಆಯಂಗ ಕಲಿಂಜ ವಾರ ಕೊರಿಯೆ ಅಂಗಡಿ ಮುಚ್ಚಿಂತು. ಅದು ಬಿಟ್ಟು ಹೆಂಗೆ ಬಸ್ ಕಾರು ಬೇರೆ ಬೇರೆ ವಾಹನ ಮುನ್ನಲ್ತೆ ಪೋಲೆಮೆ ಓಡಾಟ ಇಂತು ಆಯಂಗುಂ
മൈക്കാല പിന്നെ കുറേ ജാഗ്യൽ പോലീസ് രംഗ വാഹನ ನಿಪ್ಪಾಟಿ ಎವಡೆಗೆ ಪೋಂಡೆ ಎಂದಿಗೆ ಪೋಂಡಿ ಚೊಂದು ಸವಾಲಾಕಿಯಾರು ಆಯಂಗಿ ಲಾಕ್ಡೌನ್ ಬೇನಿಂತ ಇದೊತ್ತರ ಚೋರು ಕಿಟ್ಟತೆ ಉಪಕಾರಿರೆ ಪೊಲ ಆಯಿರುಂಟು ಚಮ್ಮೆ ನೇದಾಕಮಾರ್ ಅರ್ಸ ಬರ್ತಿಟ್ಟಾರು ಈ ವಿಷಯದಲ್ಲಿ ಎಂದ್ರೆ ಚಂದ್ರರಂಟು ನೋಕಿ ಬರ ಮೆಡಿಕಲ್ ಮಾಫಿಯಾ ಆಗಿದೆ ಅನ್ನೋದ್ರ ಬಗ್ಗೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಇವತ್ತು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಅವಲೋಕಿಸಿದಾಗ ಇವತ್ತು ಸಾರ್ವಜನಿಕ ವ್ಯಕ್ತಿಗಳ ಆರ್ಥಿಕ ಮಟ್ಟ ಎಲ್ಲಿಗೆ ಮುಟ್ಟಿದೆ, ಈ ನಮ್ಮ ಸಮಾಜ ಅಭಿವೃದ್ಧಿ ಹೊಂದುತ್ತಿರುವಂಥ ಈ ಪಥದಲ್ಲಿ ಇಂಥ ಒಂದು ಅನೈತಿಕ ಘಟನೆಗಳು ನಡೀತಿರುವಂಥ ಈ ಸಂದರ್ಭದಲ್ಲಿ ಈ ಸಮಾಜದ ಅಭಿವೃದ್ಧಿಗೆ ಇದೊಂದು ದೊಡ್ಡ ಮಾರಕ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಇನ್ನು ಮುಂದಕ್ಕಾದರೂ ನಮ್ಮನ್ನು ಆಳುತ್ತಿರುವಂಥ ಸರ್ಕಾರಗಳು ಸಾರ್ವಜನಿಕರ ಬಗ್ಗೆ, ಬಡಜನರ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ಯಾವುದೇ ಒಂದು ತೀರ್ಮಾನ ಕೈಗೊಂಡಾಗ ಮಾತ್ರ ಇದು ಸಮಾಜಕ್ಕೆ ಇದರಿಂದ ಪ್ರಯೋಜನ ಆಗಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರಸ್ತುತ ಈಗ ನಡೆಯುತ್ತಿರುವಂತಹ ಕೊರೋನಾದ ಲಾಕ್ಡೌನ್ನ ಸಮಸ್ಯೆ ಇದೆಲ್ಲ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಜನರು ಈಗಾಗಲೇ ಸತ್ತು ಹೋಗಿದ್ದಾರೆ. ಇದರಿಂದಾಗಿ ಇನ್ನೂ ಜೀವಂತವಾಗಿ ಬದುಕುವುದಕ್ಕೆ ನಮ್ಮ ಸರ್ಕಾರ ಆಗಲಿ ವೈದ್ಯರಾಗಲಿ ಬಿಡುವುದಿಲ್ಲ ಅಂತ ನಾನು ಹೇಳೋದು. ಇದು ಯಾಕೆ ಬೇಕು, ನಮಗೆ ಅಗತ್ಯ ಉಂಟಾ ಅಂತ ನಾನು ಹೇಳ್ತಾ ಇದ್ದೇನೆ. ಇದನ್ನು ಆದಷ್ಟು ಬೇಗ ಈ ಒಂದು ಕೊರೋನಾ ಲಾಕ್ಡೌನ್ ಅದನ್ನು ನೀವು ತೆಗಿಬೇಕು. ಜನರಿಗೆ ಇನ್ನಷ್ಟು ಬಾಧೆ ಕೊಡಬಾರ್ದು. ನೋಡಿ, ನಾವು ಶಬರಿಮಲೆಗೆ ನಾಡ್ದು 14ಕ್ಕೆ ಹೊರಡವರಿದ್ದೇವೆ. ನಮಗೂ ಕೂಡ ತೊಂದರೆ ಆಗ್ತಾ ಉಂಟು, ಜನರಿಗೂ ತುಂಬ ಸಮಸ್ಯೆ. ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧಿಸ್ತಾ ಇರುವಾಗ ಮತ್ತೆ ಯಾಕೆ ಮುಂದುವರಿಸುವುದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಆದಷ್ಟು ಬೇಗ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದರ ಬಗ್ಗೆ ಸರಿಯಾಗಿ ಜನಾಭಿಪ್ರಾಯ ತಿಳಿದುಕೊಂಡು ಇದನ್ನು ಮುಂದುವರಿಸಬೇಕು. ನೀವು ಈ ಲಾಕ್ಡೌನ್ ಏನಿದೆ ಅದನ್ನು ತತ್ಕ್ಷಣದಲ್ಲಿ ತೆರವುಗೊಳಿಸಿ ಜನರನ್ನು ನೆಮ್ಮದಿಯಿಂದ ಬದುಕೋದಕ್ಕೆ ಬಿಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಈ ಸಲದ ಲಾಕ್ಡೌನ್ ನನ್ನ ಮಟ್ಟಿಗೆ ಅಗತ್ಯತೆ ಇಲ್ಲ. ಯಾಕೆಂತ ಹೇಳಿದರೆ ಇವತ್ತು ರಾಜ್ಯದಲ್ಲಿ ಆಗಲಿ, ನಮ್ಮ ತಾಲೂಕಿನಲ್ಲಿ ಆಗಲಿ, ನಮ್ಮ ಗ್ರಾಮದಲ್ಲಿ ಆಗಲಿ ಕಡಿಮೆಯಿಂದ ಕಡಿಮೆ 5% ಕೂಡ ಇಲ್ಲ. ಇದರಿಂದ ನನ್ನ ಲೆಕ್ಕದಲ್ಲಿ ಲಾಕ್ಡೌನ್ ಅಗತ್ಯತೆ ಇಲ್ಲ ಅಂತ. ಇದರಿಂದ ಇವತ್ತು ತೊಂದರೆ ಯಾರಿಗೆ ಅಂತ ಹೇಳಿದರೆ ಕಟ್ಟಕಡೆಯ ಜನರಿಗೆ, ಮಧ್ಯಮ ವರ್ಗದ ವ್ಯಾಪಾರಸ್ಥರಿಗೆ, ಇತರರಿಗೆ ತುಂಬ ಕಷ್ಟ. ಇವತ್ತು ಈಗಾಗಲೇ ಒಂದು ಕೋವಿಡ್ನಿಂದ ನಾವು ಹೊರಗೆ ಬಂದು ಕೆಲವು ದಿನಗಳಾಗಿದ್ದು, ಪುನಃ ಈ ಲಾಕ್ಡೌನು ನನ್ನ ಲೆಕ್ಕದಲ್ಲಿ ಅಗತ್ಯತೆ ಇಲ್ಲ. ಇದು ಬೇರೊಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಈ ವಿಚಾರವನ್ನು ಹೇಳಬೇಕಂತ ಇಲ್ಲ, ಆದರೂ ಕೂಡ ಇವತ್ತು ಮೇಕೆದಾಟು ಎಂಬ ಒಂದು ರ್ಯಾಲಿಯ ಬಗ್ಗೆ ಇವತ್ತು ಸರ್ಕಾರ ಇದನ್ನು ಮಾಡಿದೆ ಎಂದು ನನ್ನ ಅನಿಸಿಕೆ. ಇವತ್ತು ಅಂಥ ಕಾರ್ಯಕ್ರಮಕ್ಕೆಲ್ಲ ಅಡ್ಡಿಪಡುವಂಥ ವಿಚಾರ ಅಲ್ಲ. ಆದ್ದರಿಂದ ಇವತ್ತು ಕರ್ನಾಟಕದ ಇಡೀ ಭಾಗದಲ್ಲಿ ಮಾಡಿದ್ದಾರೆ. ಇದು ನನ್ನ ಇದರಲ್ಲಿ ಇದು ಸರಿಯಲ್ಲ. ಇದು ಜನಸಾಮಾನ್ಯರಿಗೆ ತುಂಬ ನಷ್ಟ. ಆದರೆ ಒಂದು ಸರ್ಕಾರ ಒಂದು ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲಿ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ರಾಷ್ಟ್ರದ ಹಿತಚಿಂತಕರು ಕೊಡುವಂಥ ಅಭಿಪ್ರಾಯದ ಆಧಾರದ ಮೇಲೆ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಸರ್ಕಾರದ ಒಂದು ಭಾಗವಾಗಿದ್ದು, ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಕೂಡ ಈ ರೀತಿಯ ಆಲೋಚನೆಗಳನ್ನು ಮುಂದಿಟ್ಟುಕೊಂಡು ಮಾಡಿದೆ. ಆದರೂ ಕೂಡ ಈ ಲಾಕ್ಡೌನ್ನಿಂದಾಗಿ ಯಾರಿಗೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಜನಸಾಮಾನ್ಯರು ನಿತ್ಯ ನಿರಂತರದ ಕೆಲಸ ಕಾರ್ಯಗಳಿಗೆ ಓಡಾಟ ಮಾಡುವುದಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಯಾಕೆಂದರೆ ಜನರ ಹಿತದೃಷ್ಟಿಯಿಂದ ಪಾಲಿಸಬೇಕು ಹೊರತು ಇದು ಸರ್ಕಾರಕ್ಕೆ ನಾಳೆ ಯಾವುದು ಕೆಟ್ಟದ್ದು ಬರ್ತದ ಒಳ್ಳೆಯದು ಬರ್ತದ ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡದೆ ಜನಸಾಮಾನ್ಯರ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಸರ್ಕಾರ ಈ ಒಂದು ತೀರ್ಮಾನ ತಗೊಂಡಿದೆ. ಮತ್ತು ಇವತ್ತು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ನಿನ್ನೆ ಪೂರ್ತಿಯಾಗಿ ದೆಹಲಿ ಸರ್ಕಾರ ಲಾಕ್ಡೌನ್ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಹಠಾತ್ತನೆ ಒಂದು ಲಾಕ್ಡೌನನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಲಾಕ್ಡೌನ್ ಮಾಡಬೇಕಿದ್ರೆ ಸರ್ಕಾರ ಮತ್ತು ವೈದ್ಯಕೀಯ ಪರಿಣಿತರೊಂದಿಗೆ ಸಮಾಲೋಚನೆಯನ್ನು ಮಾಡಿ ಯಾವ ರೀತಿ
ಇವತ್ತು ಕೊರೋನಾ ಒಮಿಕ್ರಾನ್ನ ಸಂಖ್ಯೆ ತೀವ್ರವಾಗಿ ಏರ್ತಾ ಇದೆ, ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಆ ನಂತರದ ದಿನಗಳಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಒಂದುಗೂಡಿಸಬೇಕಿದ್ರೆ ಲಾಕ್ಡೌನನ್ನು ಮಾಡಬೇಕಾದಂಥ ಪರಿಸ್ಥಿತಿ. ಆದರೆ ಇವತ್ತು ಸರ್ಕಾರ ಜನಸಾಮಾನ್ಯರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಇವತ್ತು ಒಂದು ರೀತಿಯ ಬಂಧನದಲ್ಲಿರಿಸುವಂಥ ಕೆಲಸ ಮಾಡಿದೆ. ಇವತ್ತು ಯಾರು ಸಾಧ್ಯತೆ ಬಾಲಾಢ್ಯರು ಇವತ್ತು ವಿಮಾನದಲ್ಲಿ ಹೋಗುವವರು ಹೋಗ್ತಾ ಇದ್ದಾರೆ, ಟ್ರೈನಲ್ಲಿ ಹೋಗೋರು ಹೋಗ್ತಾ ಇದ್ದಾರೆ, ಸ್ವಂತ ಕಾರಲ್ಲಿ ಹೋಗೋರು ಹೋಗ್ತಾ ಇದ್ದಾರೆ. ರಸ್ತೆ ಉದ್ದಕ್ಕೂ ಎಲ್ಲ ಜನಸಾಮಾನ್ಯರಿಗೆ, ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸರ್ಕಾರಿ ಯಾರು ಸಾರಿಗೆಯನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಇವತ್ತು ಕಷ್ಟ ಆಗಿದೆ. ಇದರಿಂದ ಸರ್ಕಾರ ಕೂಡಲೇ ಇಂಥ ಒಂದು ರೀತಿಯ ನಿರ್ಧಾರವನ್ನು ಹಿಂಪಡೆಯಬೇಕು. ಯಾವುದೇ ರೀತಿಯ ನಿರ್ಧಾರವನ್ನು ತಗೊಳ್ಳುವಾಗ ಅದರ ವೈದ್ಯಕೀಯ ಮತ್ತು ಅದರ ಪರಿಣಿತಿ ಹೊಂದಿರತಕ್ಕಂಥವರಲ್ಲಿ ಸರ್ಕಾರದ ಯಾರು ಇದ್ದಾರೆ, ಸರ್ಕಾರ ನಡೆಸುವವರು ಅದರ ಬಗ್ಗೆ ಸೂಕ್ತವಾದ ಸಮಾಲೋಚನೆ ನಡೆಸಿ ಆ ನಂತರ ದಿನಗಳಲ್ಲಿ ಇಂಥ ಲಾಕ್ಡೌನನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದ್ದಲ್ಲಿ ಮಾಡಬೇಕು ವಿನ ಈ ರೀತಿ ಮಾಡಬಾರದು ನನ್ನ ಅನಿಸಿಕೆ. ನಿಂಗಲರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 ಮಂಚಿಲುಲೆ ಸರ್ಕಾರಿ ಪ್ರೌಢಶಾಲೆಗೆ ಪರ್ತಂಗ ಬಂದು ಚಮ್ಮೆ ಅಡಿಗೆರೆ ಹಾಕೊಂಡಿದ್ದಾರೆ. ಎಂಚೊಂದಿಗೆ ಶಾಲೆಗೋರು ಅಗರಿಲ್ಲ ಅಂತ ಶಾಲೆಗೋರು ಅಗರ ಅವನು ಶಾಲೆ ಗಟ್ಟಿ ಒಂಚಲ್ರಿ ಅವ್ರು ಕಿನಾವು ಆಡಳಿತ ತಂಕಿಂತ ಈ ಕಿನಾವ್ರಿ ಸುನ್ನತ್ ಜಮಾತ್ರಿ ಬೆಲೆಯ ಸಂಘಟನೆ ಕುಕ್ಕಾಜರಿ SKSS ಪರಂಗ ನಡಪಾಟಿ ಕೊಡ್తున్నారు. ಕುಕ್ಕಾಜೆ SKSS ತರಫ್ಲು ಮಂಚಿ ಸರ್ಕಾರಿ ಪ್ರೌಢಶಾಲೆ ಕೆಟ್ಟವಾಟಿ ಅಗರ್ ಪಿನ್ನ ಗೇಟ್ ಉದ್ಘಾಟನೆ ಲೇಸ್ ಬೆಲಿಯಾಸ್ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ SKSF ರೇ ತಲೆಮುಪ ಸೈಯದ್ ಅಮೀರ್ ತಂಗಲ್ ಕಿನ್ಯ ಎಲ್ ಅಗರ್ ಪಿನ್ನ ಗೇಟ್ ಉದ್ಘಾಟನೆ ಹಾಕಿತ್ತು. ಲೇಸರೆ ಮೇಲ್ತಂದ್ರೆ ತಲೆಮುಪ ಐತಿನ್ನೆ ಸಾಲೆರೆ ತಲೆಮುಪ ಗಣೇಶ್ ಐತಾಲ್ ಮುಂಡಿತು. ಎಲ್ಲ ದೀನರಂಕ್ ಅದಾದಾಯ ನೆಲಲು ದೀನಿ ಸ್ಥಾಪನಿಕ್ಕರು അതേപോലെ ಸಾಲೆ ಚೊಂದಂಗೆ ಎಲ್ಲ ದೀನರೆ ಆಲ್ಮಾರೆ ಸ್ಥಾಪನೆ ಐತಿಕ್ಕರು. അങ്ങനെ ಇದು ಉಯರ್ಚತ್ತು ಎಲ್ಲರೂ ಕೈ ಸೇರ್ಪಾಟು ಉಂಟು ವಸಿಯತ್ತಾಕಿತ್ತು. ಶಾಲೆ ಸಮಾಜದ ಕಣ್ಣು, ಇದು ತಮಗೆಲ್ಲರಿಗೂ ಗೊತ್ತಿದೆ. ಶಾಲೆ ಅಂತ ಹೇಳಿದ್ರೆ ಸರ್ವಧರ್ಮೀಯರು, ಸರ್ವಧರ್ಮದ ಮಕ್ಕಳು ಬಂದು ಕಲಿಯುವಂಥ ಶಾಲೆ. ಅದು ಮುಸ್ಲಿಮರಿಗಿರ್ಬೋದು, ಹಿಂದೂಗಳಿಗಿರ್ಬೋದು, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್ಖರಿಗೆ ಎಲ್ಲರಿಗೂ ಪವಿತ್ರವಾದ ಕ್ಷೇತ್ರ ಅಂತ ಹೇಳಿದ್ರೆ ಅದು ಶಾಲೆ. ನಮಗೆ ನಮ್ಮದೇ ಆದ ಧಾರ್ಮಿಕ ಕ್ಷೇತ್ರಗಳು ಬೇರೆ ಬೇರೆ ಇದೆ. ನಮಗೆ ದೇವಸ್ಥಾನಗಳಿದೆ, ನಿಮಗೆ ಮಸೀದಿ ಇದೆ, ಕ್ರಿಶ್ಚಿಯನ್ರಿಗೆ ಚರ್ಚ್ ಇದೆ. ಆದರೆ ನಾವೆಲ್ಲರೂ ಒಂದಾಗಿ ಏನಾದರೂ ಹಬ್ಬ ಹರಿದಿನಗಳನ್ನು ಆಚರಿಸುವುದಿದೆ ಅದು ಶಾಲೆ. ಆದ ಕಾರಣ ನಾನು ಯಾವಾಗಲೂ ಹೇಳಿಕೊಂತು, ಶಾಲೆ ಸಮಾಜದ ಕಣ್ಣು. ಒಂದು ಊರಿನ ಶಾಲೆ ಹೇಗಿದೆ, ಆ ಶಾಲೆಯ ವಠಾರ ಹೇಗಿದೆ, ಆ ಶಾಲೆಯ ಅಧ್ಯಾಪಕರು, ಮಕ್ಕಳು ಕಲಿಯುವಂಥ ಪೋಷಕರು ಹೇಗಿದ್ದಾರೆ ಅಂತ ನೋಡಿದ್ರೆ ಆ ಊರಿನ ಸಂಸ್ಕೃತಿ ಪರ ಊರಿಂದ ಬಂದ ಜನರಿಗೆ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಕುಕ್ಕಾಜೆಯಲ್ಲಿ ಗ್ರಾಮ ಪಂಚಾಯತದ ಕುಕ್ಕಾಜೆ ಗ್ರಾಮದ ಕೇಂದ್ರ ಸ್ಥಾನದಲ್ಲಿ ಒಂದು ಹೈಸ್ಕೂಲ್ ಸ್ಥಾಪನೆ ಆಗಿದೆ. ಅದೇ ಶ್ರೀಯುತ ಶಿವಕುಮಾರ್ ಸುರೇಶ್ ಮಾಸ್ಟರ್ ಹೇಳಿದಾಗೆ ಈ ಶಾಲೆಯಲ್ಲಿ ಸ್ಥಾಪನೆ ಆಗಲಿಕ್ಕೆ ಇದ್ದರೂ ಕೂಡ ಬಹಳಷ್ಟು ಅಡೆತಡೆಗಳಿತ್ತು, ಜಾಗದ ಅಭಾವವಿತ್ತು. ಆಗ ನಾನು ಕುಕ್ಕಾಜೆ ಹೈಯರ್ ಪ್ರೈಮರಿ ಶಾಲೆ SDMC ಅಧ್ಯಕ್ಷ ಆಗಿದ್ದೆ. ನಾನು ನಮ್ಮ BOಗೆ ಬರೆದು ಕೊಟ್ಟೆ, ಈ ಶಾಲೆ ಕುಕ್ಕಾಜೆ ಶಾಲೆ ಅಂದರೆ ಶಾಲಾ ಆಟದ ಮೈದಾನ ಅಂತೇಳಿ ಪಂಚಾಯತ್ ರೆಕಾರ್ಡ್ನಲ್ಲಿತ್ತು. ಇದನ್ನು ನಮ್ಮ ಒಪ್ಪಿಗೆ ಮೇರೆಗೆ ಹೈಸ್ಕೂಲ್ ರಚನೆ ಮಾಡಲಿಕ್ಕೆ ನಾವು ಬಿಟ್ಟುಕೊಟ್ಟೆವು. ಆದ ಕಾರಣ ಈ ಹೈಸ್ಕೂಲ್ ಇಲ್ಲಿ ಆಯಿತು. SKSSF ಜಿಲ್ಲೆರೆ ಜನ್ನಾಮದ ತಲೆಮುಪಾಯಿ ಸಿದ್ದಿಕ್ ಬಂಟ್ವಾಳ ಮುಂಡಿತು. ಪಡಿಚೆ ಸಾಲೆರೆ ಉಯರ್ಚತ್ತುಗು ಮೇನತಾಕ್ರೆ ಕಡಮೆ ನಂಗಲೆ ಮೇಲಿಕ್ಕರು. SKSSF ಜಾತಿ ದೀನು ನೋಕಂಡು ಆಲ್ಮಾರು ಸಮಾಜತ್ತಿಗೆ ಬೆನ್ಮಾಯಿತು ಮೇನತಾಕಿಕೊಂಡು ತೆರಿಪಾಟಿತು. ವಿಕಾಯ ಪಡೆಯವರು ನೀವೆಲ್ಲಿ ಹೋದ್ರು ಜಿಲ್ಲೆಯಲ್ಲ ದೇಶದ ನಮ್ಮ SKSF ಇರುವ ಎಲ್ಲ ಕಡೆ ಈ ಒಂದು ವಿಕಾಯ ಪಡೆ ಬಹಳ ಸಮೃದ್ಧಿಯಾಗಿ ಬಹಳ ಶೌರ್ಯತನದಿಂದ ಕೆಲಸ ನಿರ್ವಹಿಸ್ತಾ ಇದೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ಅಥವಾ ದುರಂತಗಳು ನಡೆದ ಸಂದರ್ಭದಲ್ಲಿ ಮೊದಲಿಗೆ ಅಲ್ಲಿ ಹಾಜರಾಗುವುದು ನಮ್ಮ ವಿಕಾಯ ಕಾರ್ಯಪಡೆಯಾಗಿದೆ. ನಮಗೆ ಗೊತ್ತಿರ್ಬೋದು, 2 ವರ್ಷಗಳ ಹಿಂದೆ ಜೋಡುಪಾಲ ಎಂಬ ದುರಂತ ಭೂಮಿಯಲ್ಲಿ ಜೀವದ ಹಂಗನ್ನು ತೊರೆದು ಆ ಒಂದು ದೊಡ್ಡ ರೀತಿಯಲ್ಲಿ ನೀರಿನ ಹರಿವನ್ನು ಲೆಕ್ಕಿಸದೆ ಮರಕ್ಕೆ ಹಗ್ಗ ಕಟ್ಟಿಕೊಂಡು ನೇತಾಡಿಕೊಂಡು ಆ ಗುಡ್ಡ ಪ್ರದೇಶದಲ್ಲಿದ್ದ ಜನರನ್ನು ಬೆನ್ನಿಗೆ ಕಟ್ಟಿಕೊಂಡು ಕಾಪಾಡಿದಂಥ ಒಂದು ಘಟನೆ ನಮ್ಮ ಕಣ್ಣ ಮುಂದೆ ಸದಾ ಬರ್ತಾ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳನ್ನು ಯಾರು ಅಂತ್ಯಕ್ರಿಯೆ ನಡೆಸದೆ ಜೊತೆಯಲ್ಲಿದ್ದವರು ಕುಟುಂಬದವರು ಕೂಡ ದೂರ ಮಾಡಿದಂಥ ಸಂದರ್ಭದಲ್ಲಿ ಜಾತಿ ಭೇದಗಳ ಅಂತರ ನೋಡದೆ ಯಾವ ಜಾತಿಯವನೇ ಆಗಲಿ ಅವನ ಜಾತಿಗೆ ಅನುಸರಿಸಿಕೊಂಡು ಅವನ ಜಾತಿಯ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿಕೊಟ್ಟ ಮಾನವೀಯ ಗುಣ, ರೋಗಿಗಳಿರುವಲ್ಲಿ ಅಲ್ಲಿ ಹೋಗಿ ಸೇವೆ ಸಲ್ಲಿಸುತ್ತಾ ಗುಣ, ವಿದ್ಯಾರ್ಥಿಗಳಿಗಾಗಿ ಕ್ಯಾಂಪಸ್ ಅವರಿಗೆ
ಸರ್ ಹೇಳಿದರು ಕಾಂಪೌಂಡ್ ಇಲ್ಲದೆ ನಮ್ಮ ಶಾಲೆ ಯಾವ ರೀತಿ ಆಗ್ತಾ ಇತ್ತು. ಮದ್ಯದ ಬಾಟಲಿಗಳು ನಮ್ಮ ಶಾಲೆಯ ಆವರಣದಲ್ಲಿ ನಿಮಗೆ ಕಂಡು ಬರ್ತಾ ಇತ್ತು. ವಿದ್ಯಾರ್ಥಿಗಳನ್ನು ಅಮಲು ಪದಾರ್ಥದಿಂದ ಕೆಡುಕುತನದಿಂದ ಸಂರಕ್ಷಣೆ ಮಾಡಿ ಆ ವಿದ್ಯಾರ್ಥಿಗಳನ್ನು ಒಳ್ಳೆಯ ದಾರಿಗೆ ತರುವಂಥ ಒಂದು ಪ್ರಕ್ರಿಯೆ ನಮ್ಮ ಕ್ಯಾಂಪಸ್ ವಿಂಗ್ ಮೂಲಕ ನಾವು ನಡೆಸ್ತಾ ಇದ್ದೇವೆ. ಪಿರಾಕ್ರೆ ಮಾಸ್ಟರ್ ಸುರೇಶ್ ಹುಕ್ಕಾಜ SKSSF ತಲೆಮುಪ ಹಂಜಾ ಕುರಿಯಪ್ಪಾಡಿ ಮಂಚಿ ಗ್ರಾಮ ಪಂಚಾಯತ್ ಪಿರಾಕ್ರೆ ಸದಸ್ಯರಾಯ ಹಸೇನಾರ್ ವಿಲ್ಮಾ ಶಾಂತಿ ಡಿಸೋಜ ಅನ್ಸಾರ್ ನೋಳ ಕುಕ್ಕಾಜ ಜಮಾತ್ ಪಲ್ಲಿರೆ ಕಾರ್ಯದರ್ಶಿ ರಫೀಕ್ ಹಾಜಿ SKSSF ಕಾರ್ಯದರ್ಶಿ ರಫೀಕ್ ಮುಸ್ಲಿಯಾರ್ ಸಾಲರೆ ಕಮಿಟಿರ ಸದಸ್ಯರಾಯ ರಾಜೇಶ್ ನೂಜಿಪಾಡಿ ಸಿರಾಜ್ ಎಚ್ SYS ಸುರೂತೆ ಕಾರ್ಯದರ್ಶಿ ಅಬು ಸಿರಾಜ್ ಬೆಲೆ ಉಸ್ತಾದ್ ಅಬೂಬಕರ್ ಮುಸ್ಲಿಯಾರ್ ಉಸ್ಮಾನ್ ರಾಜಿ ಬಾಕವಿ ತೋಟ ಅಬೂಬಕರ್ ಅಡ್ವೊಕೇಟ್ ಬದುದ್ದೀನ್ ಅತ್ತಾವುಲ್ಲಾ ಇಬ್ರಾಹಿಂ ಟಿ ಇಂಗ ಮೇಲ್ತೆನಲ್ ಇನ್ನಾರ್ ಸಾಲರೆ ಬೆಲೆ ಮಾಸ್ಟರ್ ಶ್ರೀನಿವಾಸ್ ನಾಯ್ಕ್ TG ಸುರೂತೆ ಪಾಲಕ ಮುಂಡಿತ್ತು ಬಿರುದರ್ಗ ಮರ್ಹಾಬಾ ಚೊಂತು ಮಾಸ್ಟರ್ ಕೇಸವ ನಂಜಿಜೊಂತು ಶಿವಕುಮಾರ್ ಮುಸಂಡಿ ಲೇಸ್ ನಡಪಾಟಿತ್ತು ಉಳ್ಳಾಲ ಚೊಂದೆಂಗ್ ಮೈಕಾಲ ಕ್ಷೇತ್ರತೆ ಇವರು ಕಲ್ಬೈತಿಕ್ಕರು അങ്ങനെ തിക്കുമ്പോൾ ഉള്ളാലത്തെ ഉയർച്ചാക്രെ ഒരു ജവാബാരിക്കെ ഉള്ളത് നഗരസഭയെ ആഡളിത പിന്നെ അധികാരിമാരുടെ തിക്കറ് ആയും സരിയായ നിലയിൽ മുതൽ വന്നിട്ടില്ലേ അങ്ങനെ തിക്കുമ്പോൾ നഗരസഭയെ ആഡളിതത്തെ നേരെ ಆಲ್ಮರೆ ಕಾಲಡಿಕೊಂಡು ಬಲ್ತೇವರು ಆಲ್ಚನ ಹಾಕಿ ನಗರಸಭೆ ಅದಕ್ಕೆ ತೊಡಕ ಕೊಡ್ತರು ಉಳ್ಳಾಲ ನಗರಸಭೆ ಉಯರ್ಚೆ ಹಾಕೊಂಡು ಚೊಲ್ಲದು ಆಡಳಿತ ನಡಪಾಟಿನುಲ್ಲಂಗ പിന്നെ അധികാരിമാരെ കിണമായിട്ടുണ്ട് ആയെങ്കിൽ ആൽമാരൊട്ട ഭരണമായി മുതൽ സരിയായ നിലയിൽ വന്നുകൊണ്ടില്ല അങ്ങനെ ആയത് പുതിയ ആൾച്ചനാക്കി അധികാരി പിന്നെ ആಡಳಿತ നടപ്പാട്ടങ്ങ ആൽമാരെ കാലടിക്ക് പോയി തന്നി അവ കട്ടുവാണ ഇങ്ങനെ ಬೇರೆ ಬೇರೆ ರೂಪത്തിൽ ಬಂಡೆದಾಯಿ ಮೊದಲು ಉಸುಲಾಕ್ರೆ ಕೋಸಿಸಲು പുതിയ ಲೇಸಾಕ್ರೆ ಆಲ್ಚನಾಕಿರಾರು ಇದಕ್ಕಾಯ್ತು 6 ಜಾಗ್ಯರೆ ಗುರ್ತ ಹಾಕಿಯ ನಗರಸಭೆ ವಾರ್ತಕ್ಕೆ ಜಂಡು ನಾಲೂಡೆ ಸೊರ್ತಂಗಲೆ ಕರ್ತಿತ್ತು ಆಲ್ಮಾರ್ ಗಾವುನಾಯಿ ಸೊರಪನೆ ಹಾಕ್ರೆದು ಲೇಸರೆ ಆಲ್ಚನೆ ಆಯಿರು ಈ ಲೇಸ್ಗೆ ಕಲ್ಲಾಪ ಯೂನಿಟ್ ಹಾಲ್ ಚವ್ವಾಸೆರನ್ನು ತೊಡಕ ಕೊಡ್ತೆ ನಗರಸಭೆ ಅಧಿಕಾರಿ ರಾಯಪ್ಪ ಸರ್ಕಾರದ ನೆಲೆಯಲ್ಲಿ ಆಲ್ಮಾರ್ ಗಾವನಾಯಿ ಸೊರಪನಿರೆ ನಿಂಗಲೆ ಕಾಲಡಿಕೆ ಬಂದು ಹಾಕ್ಯೊಂಡುಲ್ಲ ಇದರ ಲಾಭ ಎಲ್ಲರೂ ಎಡ್ಕೊಂಡು ಉಂಟು ಜನರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಂದರೆ ಜನನ ಮರಣ ಬಸ್ ಸರ್ಟಿಫಿಕೇಟು ಮತ್ತು ದಾನಪತ್ರ ಇತರೆ ಸಣ್ಣ ಸಣ್ಣ ಆದೇಶಗಳನ್ನು ನಾವು ಇಲ್ಲೇ ಸ್ಥಳದಲ್ಲೇ ಆದೇಶ ಮಾಡಿ ನಿರಂತರವಾಗಿ ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಸಿಬ್ಬಂದಿಗಳನ್ನು ನಾವು ಇಲ್ಲಿ ನಿಯೋಜನೆ ಮಾಡಿದ್ದೀವಿ. 10 ರಿಂದ 4 ಗಂಟೆಯ ತನಕ ನಾವು ಈ ಪ್ರದೇಶಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ. ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ನಿರಂತರವಾಗಿ ವಾರದಲ್ಲಿ 2 ದಿನ ಈ ಒಂದು ಜನಹಿತ ಕಾರ್ಯಕ್ರಮನ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ನಾಗರಿಕರು ಸದುಪಯೋಗ ಪಡೆಕೊಂಡು ಅದಕ್ಕೆ ಬೇಕಾದ ಎಲ್ಲ ದಾಖಲಾತಿ ಕೊಟ್ಟರೆ ಸ್ಥಳದಲ್ಲೇ ಆದೇಶವನ್ನು ನೀಡ್ತೀವಿ ಎಂಬುದಾಗಿ ಜನರಿಗೆ ನಾವು ತಿಳುವಳಿಕೆ ಕೊಡ್ತಾ ಇದ್ವಿ. ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಆಯಾ ವ್ಯಾಪ್ತಿಯ ವಾರ್ಡಿನ ಸದಸ್ಯರು ಜನರಿಗೆ ಈ ಬಗ್ಗೆ ಮಾಹಿತಿಯನ್ನು ಒದಗಿಸಿ ಆ ಮೂಲಭೂತ ಸೌಕರ್ಯ ಪಡೀಲಿಕ್ಕೆ ಸಹಕರಿಸಬೇಕೆಂಬುದಾಗಿ ನಾನು ನಾಗರಿಕರಲ್ಲಿ ಮತ್ತು ಆ ವಾರ್ಡಿನ ಸದಸ್ಯರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ನಗರಸಭೆ ತಲೆಮುಪ್ಪಾಯಿ ಚಿತ್ರಕಲಾ ಪಿನ್ನ ಜನ್ನಾಮತ್ತೆ ತಲೆಮುಪ್ಪ UP ಅಯೂಬ್ ಮಂಚಿಲ ಲೇಸರೆ ವಿಷಯದಲ್ಲಿ ಮುಂಡಿಯಾರು ಕಾರ್ಯಕ್ರಮಕ್ಕೆ ನಾವಿವತ್ತು ಚಾಲನೆಯನ್ನು ಅಧ್ಯಕ್ಷರು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತಿನ ಒಂದು ದಿನಕ್ಕೆ ಖಂಡಿತ ಸ್ಟಾಪ್ ಆಗುವುದಿಲ್ಲ. ಇದು ಇವತ್ತು ಸ್ಟಾರ್ಟ್ ಆದ ಕಾರ್ಯಕ್ರಮ ಪ್ರತಿ ವಾರದಲ್ಲೂ 2 ದಿನಗಳಂತೆ ಆಯಾಯ ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಲು ನಾವು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಇದರ ಸಂಪೂರ್ಣ ಸಹಕಾರವನ್ನು ಸರ್ವ ನಾಗರಿಕರು ಪಡೆಯುವ ಮೂಲಕ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಬೇಕಾದಂಥ ಕಂಪ್ಯೂಟರ್ನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಮ್ಮ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಮ್ಮ ಪೌರಾಯುಕ್ತರು ಮತ್ತು ಅವರ ವೃಂದ ಮಾಡಿದ್ದೇವೆ. ಇದರ ಪ್ರಯೋಜನವನ್ನು ತಾವೆಲ್ಲರೂ ಈ ಊರಿನ ಎಲ್ಲ ನಾಗರಿಕರು ಪಡೆಯಬೇಕಾಗಿ ತಮ್ಮ ಮೂಲಕ ವಿನಂತಿಯನ್ನು ಮಾಡುತ್ತಾ ಇಲ್ಲಿಗೆ ಒಂದೇ ದಿನದ ಕಾರ್ಯಕ್ರಮ ಆಗಬಾರ್ದು. ಇದನ್ನು ಕಂಟಿನ್ಯೂಸ್ ಆಗಿ ಒಂದನೇ ನಮಗೆ ನಗರಸಭೆಗೆ ಕೂಡ ಒಂದು ಆದಾಯದ ಆಗಬೇಕು, ಕ್ರೋಢೀಕರಿಸಬೇಕು. ಇನ್ನೊಂದು ಜನಗಳಿಗೆ ಇದನ್ನು ನಾವು ಜನಗಳ ಕಾಲ ಹತ್ತಿರಕ್ಕೆ ನಾವು ಕೊಂಡೋಗಿ ಮುಟ್ಟಿಸಿದ ಹಾಗೆ 2 ಆಗ್ತದೆ. ಒಂದು ನಗರಸಭೆಗೂ ಒಂದು ಇನ್ಕಮ್, ಜನಗಳಿಗೂ ಒಂದು ಹೆಲ್ಪ್. ಹಾಗೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ. ಸ್ಥಾಯಿ ಸಮಿತಿ ತಲೆಮುಪ್ಪಾಯಿ ಜರೀನಾ ರೌಫ್, ಸದಸ್ಯರಾಯಿ ಮುಸ್ತಾಕ್ ಪಟ್ಲ, ರಾಜೇಶ್, ಶಶಿಕಲಾ, ಕಚೇರಿ ಮ್ಯಾನೇಜರ್ ಜಯಶೀಲ, ಅಕೌಂಟೆಂಟ್ ಸೂಪರಿಂಟೆಂಡೆಂಟ್ ಬಿಂದ್ಯಾ, ಇಂಜಿನಿಯರಾಯಿ ತುಳಸಿದಾಸ್, ವಿನೋದ್ ಕುಮಾರ್, ಬಿಲ್ ಕಲೆಕ್ಟರ್ ಚಂದ್ರಹಾಸ ಪಿನ್ನ ಅಧಿಕಾರಿಮಾರು ಲೇಸಲಿನಾರ್. ಉಚ್ಚಿಲ ಶ್ರೀ ಧೂಮಾವತಿ ಬಂಟ ಪರಿವಾರ ದೈವತ್ತೆ ಭಂಡಾರ ಉತ್ತರೆ ಒಕ್ಕರ್ರೆ ಲೇಸ್ ಅಕೇರಿ ಆಯ್ತು.
ಈ ಲೇಸಲು ಮುಡಿಪು ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪಾಯ ಪ್ರಶಾಂತ ಕಾಜವ ಸಮಾಜತೆ ಒಗ್ಗಟ್ಟರೆ ವಿಷಯത്തിൽ ವಸಿಯತ್ ಚುಂತು ಕಲ್ಯ ಪೊದನಾಸ ಸುರುವಾಯಿ ಉಚ್ಚಿಲ ಶ್ರೀ ಧೂಮಾವತಿ ಬಂಟ ಪಿನ್ನ ಪರಿವಾರ ದೈವತೆ ಬಂಡಾರ ಉತ್ತರೆ ಒಕ್ಕಲ್ ಲೇಸ್ ಬೆಲಿಯಾಸರಂಡ ಅಕೇರಿ ಆಯಿತು ಇದೇ ಲೇಸಲು ಬ್ರಹ್ಮಕಲಶೋತ್ಸವ ಧೂಮಾವತಿ ಬಂಟ ಪಿನ್ನ ದೈವತೆ ವರ್ಷತ್ತೆ ಕಟ್ಟೆ ಜಾತ್ರೆ ನಡೆನದ್ದು ಲೇಸರೆ ಜಂಡ ಮತ್ತೆ ನಾನು ನಡ್ನೆ ಸಭೆಲು ಮುಡಿಪು ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಪ್ರಶಾಂತ್ ಕಾಜವ ಮುಂಡಿತ್ತು ಸಮಾಜತಿಲೆಲ್ಲ ದೀನು ಜಾತಿರ ಆಲ್ಮಾರೊಟ್ಟ ಪಡಿಪು ಬುದ್ಧಿ ಎಲ್ಲ ಬಿಸೆ ತೆನ್ನಿತ್ತಿಂದೆಂಗುಂ ದೀನು ನಡುಲು ಬಾರಿ ಬೆಲಿಯ ಎಡಂಗೇರು ಬಂದರು ಅದರ ವಿಷಯದಲ್ಲಿ ದೀನು ಪಡಿಬಟ್ರಂಗ ತಿರುಪಾಟೋನು ಸುರುಕು ನಂಗ ಸರಿಯಾಯಿತು ಪಿನ್ನ ಸಮಾಜ ಸರಿಯಾಕೋನು ಇನ್ಸಾನ್ ಎತ್ತರ್ನಾಲ್ ಚೈಕರ ಅಂಟು ಆರ್ಗುಂಗೊಂತುಲ್ಲೆ ಚೈಚನಾಲ್ ನಂಗೆ ಎಂದ್ರೆ ಹಾಕಿರ ಚೊಲ್ಲುದು ಅಗತ್ಯ ಅಂಟು ಚೊಂತು ಸಮಾಜಡಿನಿ ಒಂಜಿ ಮಲ್ಲ ಒಂಜಿ ಪಿಡುಗುದಾದಂತ ಪನ್ನಗ ಧರ್ಮದ ಮಧ್ಯೆ ಬಹಳಷ್ಟು ಮಲ್ಲ ಒಂಜಿ ಕಂದಕಾತನು ಈ ಕಂದಕನು ಇಂಚಿನ ಧಾರ್ಮಿಕ ಸಭೆಟ್ಟು ಸ್ವಾಮೀಜಿಲ್ ನಕ್ಕಲೆಕ್ಕಂತನ ಆತನ ವಿದ್ವಾಂಸರ ನಕಲು ಪಾತಿರದು ಸರಿ ಮಲ್ತಂದಂಡ ಸರಿಯಾವು ನಿತ್ತಿಂಡ ಧರ್ಮ ಒರಿಪೇರ್ನೆ ಕಷ್ಟ ಧರ್ಮ ಒರಿಪೋಡು ನಾಂಡ ನಮ್ಮ ಸುರೂಕು ತಿದ್ದದು ಐದು ಸಮಾಜ ತಿದ್ದೋಡಿಗೆ ಸಮಾಜ ತಿದ್ದು ನಂಚಿನ ಕೆಲಸಕ್ಕೆ ಪೋಂಡ ನಮ ಸರಿ ಇದ್ದಿಂದಂಡ ಸಮಾಜ ತಿದ್ದ ದಾದ ಪ್ರಯೋಜನ ಉಂಡು ಇನಿ ವೇದಿಕೆ ಕೆಲವತ್ತು ಜನ ಎಡ್ಡೆ ವಿಚಾರಗಳನ್ನು ಪಾತಿರುವೇರು ಎಡ್ಡೆ ವಿಚಾರ ಪಾತಿರಂಡ ಸಮಾಜದ ದಾದಾಕಲ್ನ ಕೊಡುಗೆ ಅಂತ ಬಂದ ಗೊತ್ತು ಪೂಜಿ ಆ ಪನ್ಪೇರು ಎಂಚಿನ ಪನ್ಪೇರು ಉಂಡ ಓದುದು ಶಾಸ್ತ್ರ ಇಕ್ಕುದು ಗಾಲ ಅಂತ ಪನ್ಪೇರು ಓದಿನ ಪೂರ ಶಾಸ್ತ್ರ ವೇದಿಕೆ ಜತ್ತು ಪೋನಾಗ ಸಮಾಜೊಡಿತಿನ ಅಡುಕು ತೊಡುಕು ತೊಂದರೆ ಸಾಮರ್ಥ್ಯ ಇಜ್ಜಿಂದ ಅಂಡ ಅವು ಭಾಷಣಗೂ ಸೀಮಿತ ಆದುಪ್ಪುಂಡು ಭಾಷಣಗೂ ಸೀಮಿತ ಆದುಪ್ಪರಲ್ಲಿ ರಾಜಕೀಯದ ನಾಯಕರಾದುಪ್ಪಾಡು ಆತನ ವಿದ್ವಾಂಸರಾದುಪ್ಪಾಡು ಆತನ ಏರಾದುಪ್ಪಾಡು ಅಪ್ಪಗ ನಮ್ಮ ಸಮಾಜ ತಿದ್ದುನಂಚಿನ ಕೆಲಸ ಮಲ್ಪಡು ರಾಜಕೀಯ ಬರಿಕ್ ಬಿಡ್ದು ನಮ್ಮ ಸಮಾಜ ತಿದ್ದುನಂಚಿನ ಕೆಲಸ ಮಲ್ಪಡು ಮರಕಡ ದೇವಸ್ಥಾನದ ಯೋಗೀಶ್ವರ ನರೇಂದ್ರನಾಥ ಸ್ವಾಮೀಜಿ ವಸಿಯತ್ರೆ ಫಲಕ ಚಂತು ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರತೆ ಸಂಚಾಲಕ ಡಾಕ್ಟರ್ ಅನಂತ ಕೃಷ್ಣ ಭಟ್ ಮೇಲ್ತೆನೆರೆ ತಲೆಮೂಪಾಯ್ತಿಂದು ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವೂರು ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಟೀಲ್ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇದರ ತಲೆಮೂಪ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಶ್ರೀ ಅಯ್ಯಪ್ಪ ಸೇವಾ ಸಮಾಜತೆ ಜಿಲ್ಲೆಯ ತಲೆಮೂಪ ಗಣೇಶ್ ಪೊದುವಾಲ್ ಉಚ್ಚಿಲ ರಹಮಾನಿಯ ಜಮಾತ್ ಪಲ್ಲಿರ ತಲೆಮೂಪ ಅಬ್ದುಲ್ ಸಲಾಂ ಯು ಬಿರ್ನರೈತಿన్నారు ನೀಲೇಶ್ವರ ಪದ್ಮನಾಭ ತಂತ್ರಿ ಸುರೂತೆ ಪಾಲಕ ಜಂತು ಕೀರ್ತಿಶೇಷ ದಾಮೋದರ ತಂತ್ರಿಗಳು ಉಚ್ಚಿಲಕೋಟೆ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಿ ಇಲ್ಲಿಯ ಭಂಡಾರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಇಲ್ಲಿರುವಂತಹ ದೇವಾದಿಗಳ ನಿಂತು ಹೋದಂತಹ ಸಮಸ್ತ ದೇವಾದಿಗಳ ನಿತ್ಯ ನಿಮಿತ್ಯಾದಿಗಳನ್ನು ಪುನರಪಿ ಪ್ರಾರಂಭ ಮಾಡಿ ಇಲ್ಲಿವರೆಗೆ 120 ವರ್ಷಗಳ ಕಾಲದ ಈ ಒಂದು ಇತಿಹಾಸ. ನೀಲೇಶ್ವರ ತಂತ್ರಿಗಳು ಅಂತ ನಮ್ಮನ್ನು ಹೇಳುತ್ತಾರೆ. ಮೂಲತಃ ನಾವು ಉಚ್ಚಿಲತ್ತಾಯರು. ಇಲ್ಲಿಂದ ಸುಮಾರು 800 ವರ್ಷಗಳ ಹಿಂದೆ ಹೇಗೆ ಜೈನರು ಇಲ್ಲಿ ಅಳಿದು ಹೋದರೋ ಅವರು ಇಲ್ಲಿ ಅಳಿಯಲು ಏನು ಕಾರಣವಾಯಿತೋ ಅದೇ ಕಾರಣವೇ ನಮಗೆ ನೀಲೇಶ್ವರಕ್ಕೆ ಇಲ್ಲಿಂದ ಪಲಾಯನ ಮಾಡುವಂಥ ಪರಿಸ್ಥಿತಿ ಬಂತು. ಚಿದಾನಂದ ರುಚಿಲ್ ಬಿಂದರ್ಗ್ ಮರ್ಹಾಬಾ ಚಂತು ಪ್ರವೀಣ್ ಬಸ್ತಿ ಲೇಸ್ ನಡಬಾಟಿತ್ತು. ತೊಕ್ಕೋಟೂರೆ ಮುಡಿಪು ಪಾತೂರೈತು ಕೇರಳಕ್ಕೆ ಪೋಂಡೆ ಮಾರ್ಗತೆ ಸೊರಪನೆ ನಡ್ನೊಂಡು ಇದು ರಾಜ್ಯ ಸರ್ಕಾರತೆ ಮೊದಲು ನಡ್ನೊಂಡು ಸೊರಪನೆ ಐತಿಕ್ಕರು. ಈ ಸೊರಪನಿಕ್ ಕೇಂದ್ರ ಸರ್ಕಾರ ಮೊದಲು ತಂತಿದ್ದಂಗೆ ಟೋಲ್ ಗೇಟ್ ತೊರ್ನುತ್ತು ಆಲ್ಮಾರ್ಗ್ ಲೂಟಿ ಹಾಕತ್ತುಂಟು ಕಾದರ್ಚುಂತು. ಈ ವಿಷಯದಲ್ಲ ಇದು ಪೊಸಕೊರಲು ಬ್ಯಾರಿ ವಾರ್ತರೊಟ್ಟಿಗೆ ಮುಂಡಿತ್ತು. ತೊಕ್ಕೋಟ್ರೆ ಮುಡಿಪು ಐತು ಕೇರಳತೆ ಪಾತೂರುಗು ಸಂಪರ್ಕ ಆಕ್ರೆ ಮಾರ್ಗತ್ತೆ ಸೊರಪನಿ ನಡ್ನೊಟ್ಟುಂಡು. ಈ ತೆರುಲು ಚಮ್ಮೆ ಮೆಡಿಕಲ್ ಕಾಲೇಜ್ IT ಕಂಪನಿ ಉಂಡು. 1993 SM ಕೃಷ್ಣ ಮುಖ್ಯಮಂತ್ರಿ ಐತಿನ್ನಪ್ಪ 4 ಮೀಟರ್ ಅಗಲತೆ ರೋಡು ಡಾಮರ್ ಇಟ್ಟುಂತು. ಇಪ್ಪ ಉಡ ಚಮ್ಮೆ ಆಲ್ಮಾರ್ ಅಪರಿಪರ ಪಾಯಿಂಟ್ ಇನ್ನೆದಲು ನಾನು ಮಿನಿಸ್ಟರ್ ಐತಿನ್ನಪ್ಪ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಐತಿನ್ನಪ್ಪ 10 ಕೋಟಿ ಮೊದಲು ಕೊಡ್ನುನ್ನ ಆಯಂಗು ಈ ಮಾರ್ಗತ್ತು ಕೇಂದ್ರ ಸರ್ಕಾರ ನಯ ಪೈಸೆ ತಂತಿಲ್ಲ. ವರ್ಷಮಯ ಕೇಂದ್ರ ಸರ್ಕಾರ ಈ ಮಾರ್ಗತ್ತು ಮೊದಲು ತಂದಿನ ಕಾಸ ಕಂಪನಿಗೆ ಸೊರಪನಿ ಕೊಡ್ತು ಟೋಲ್ ಗೇಟ್ ಉಂಡಾಕಿದ್ದು ಆಲ್ಮಾರ್ಗ್ ಲೂಟಿ ಹಾಕತ್ತು. അങ്ങനെ ഇതിൽ ഇങ്ങനത്തെ കഷ്ടം എൻ്റെ ക്ഷേത്രത്തിൽ ആൾമാർ ബറോ തീരച്ചുള്ളൊരു നിലയിൽ ನಾನೇ ಊಡೆಗೆ ಮೊದಲು ಕೊಂಡು 4 ಮಾರ್ಗತೆ ಸೊರಪನಿ ಶುರುವಾಕಿರಂಟು ಶಾಸಕ ಕಾದರ್ ತೆರಿಪಾಟಿತ್ತು. ತೊಕ್ಕೋಟು ಚಂಬುಗುಡ್ಡೆ ಕುತ್ತಾರ್ ದೇರ್ಲಕಟ್ಟೆ ನಾಟಿಕಲ್ಲಾಗಿ ಮುಡಿಪು ಮತ್ತು ಕೇರಳದ ಪಾತೂರ್ ಗಡುಗೆ ಸಂಪರ್ಕಿಸುವ ರಸ್ತೆ ಹಾಗೂ ಮುಡುಪಿನಿಂದ ಮೇಲ್ಕಾರ್ನ ಹಾಗೂ ಬೆಂಗಳೂರಿನ ಹೈವೇ ಸಂಪರ್ಕಿಸುವಂಥ ಲಿಂಕ್ ರಸ್ತೆ ಬಹುಶಃ ನಮಗೆ ಅತ್ಯಂತ ಪ್ರಮುಖವಾದ ಇವತ್ತು ರಸ್ತೆಯಾಗಿದೆ. ಈ ರಸ್ತೆಯಲ್ಲಿ ಯೂನಿವರ್ಸಿಟಿ ಇವತ್ತು ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜ್ ಶಿಕ್ಷಣ ಸಂಸ್ಥೆಗಳು
ಇಂಡಸ್ಟ್ರಿಯಲ್ ಏರಿಯಾ ಎಲ್ಲವೂ ಕೂಡ ಈ ವ್ಯಾಪ್ತಿಯಲ್ಲಿ ಇವತ್ತು ಬರ್ತದೆ. ಇದನ್ನು ಅಭಿವೃದ್ಧಿಪಡಿಸಬೇಕಂತೇಳಿ ಭಾಳಷ್ಟು ಸಮಯಗಳಿಂದ ಭಾಳಷ್ಟು ಬೇಡಿಕೆ ಇರ್ತಿತ್ತು. ಆದರೂ ಕೂಡ 99ರಲ್ಲಿ ಸನ್ಮಾನ್ಯ SM ಕೃಷ್ಣವರ ಕಾಲದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಮೊದಲ ಹಂತದ ಡಾಮರೀಕರಣ ಆಯಿತು. ಅದು ಬರೀ 3.5 ಮೀಟ್ರಿಂದ 4 ಮೀಟರ್ ತನಕ ಮಾತ್ರ ರಸ್ತೆ ಇತ್ತು. ತದನಂತರ ಭಾಳಷ್ಟು ವಾಹನಗಳ ಕಷ್ಟ ಆಗ್ತದೆ ಹೇಳಿಕೊಂಡ ಸಂದರ್ಭದಲ್ಲಿ ಇದನ್ನು ಭಾಳಷ್ಟು ಹಿಂದೆ ನ್ಯಾಷನಲ್ ಹೈವೇ ಮುಖಾಂತರ ಸರಿಪಡಿಸಬೇಕಂತೇಳಿ ಬೇರೆ ಬೇರೆ DPR ಹೋಗಿದ್ದರೂ ಕೂಡ ಬೇರೆ ಬೇರೆ ಕಂಪನಿಯವರು ಸರ್ವೆ ಮಾಡಿ ಕಳಿಸಿದರೂ ಕೂಡ ಇದಕ್ಕೆ ಯಾವುದೇ ಅನುದಾನ ಮತ್ತು ಯಾವುದೇ ಯೋಜನೆ ಬಿಡುಗಡೆ ಆಗಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಾನು ಆರೋಗ್ಯ ಸಚಿವನಾಗಿದ್ದಾಗ ಸುಮಾರು 10 ಕೋಟಿಯಲ್ಲಿ ಇದನ್ನು 1 ಮೀಟರ್ ಆ ಕಡೆ 1 ಮೀಟರ್ ಈ ಕಡೆ ಅಗಲಗೊಳಿಸಿ ಸ್ವಲ್ಪ ಮಟ್ಟಿನ ವಾಹನಗಳ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವು. ಆದರೂ ಕೂಡ ಇದರಲ್ಲಿ ಭಾಳಷ್ಟು ಜಂಕ್ಷನ್ ಬರ್ತದೆ, ಭಾಳಷ್ಟು ಇವತ್ತು ಮಳೆಗಾಲದಲ್ಲಿ ಜಂಕ್ಷನ್ ನೀರು ನಿಲ್ಲುವಂಥ ಪರಿಸ್ಥಿತಿ, ಇದೆಲ್ಲ ಆಲೋಚನೆ ಮಾಡಿಕೊಂಡು ಬಹುಶಃ ಇವತ್ತು ಕೇಂದ್ರ ಸರ್ಕಾರದಿಂದ ಇದಕ್ಕೆ ಒಂದು ನ್ಯಾಯ ಪೈಸೆ ಕೂಡ ಬಿಡುಗಡೆ ಆಗಲಿಲ್ಲ. ಮತ್ತು ಅದು ಬಿಡುಗಡೆ ಆಗದಿದ್ದಂಥ ಸಂದರ್ಭದಲ್ಲಿ ನಾನು ಇದನ್ನು ಜಾಸ್ತಿ ಒತ್ತಡ ಮಾಡಲಿಕ್ಕೆ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗಲಿಲ್ಲ. ಯಾಕೆಂತ ಹೇಳಿದರೆ ಕೇಂದ್ರ BJP ಸರ್ಕಾರ ಏನಾದರೂ ಇದಕ್ಕೆ ಒಂದು ಯೋಜನೆ ಚಾಲನೆ ಕೊಡ್ತಿದ್ರೆ ಅದನ್ನು ಖಾಸಗಿ ಅವರಿಗೆ ಕೊಟ್ಟು ಖಾಸಗಿ ಒಂದು ಡಾಮರೀಕರಣ ಮಾಡಿಸಿ ಅದಕ್ಕೆ ಟೋಲ್ ಹಾಕಿ ದುಡ್ಡು ಲೂಟಿ ಮಾಡ್ತಿದ್ರು ಜನರಿಂದ. ಜನರು ದಿನನಿತ್ಯಗಳು ಕೂಡ ದುಡ್ಡು ಕೊಡುವಂಥ ಪರಿಸ್ಥಿತಿ ಆಗ್ತಿತ್ತು. ಈ ಕಷ್ಟ ನನ್ನ ಕ್ಷೇತ್ರದಲ್ಲಿ ಬರುವುದು ಬೇಡ ಅಂತ ಎನಿಸಿಕೊಂಡು ನಾನೇ ಉಸ್ತುವಾರಿ ಸಚಿವನಾಗಿದ್ದಾಗ ಲೋಕೋಪಯೋಗಿ ಇಲಾಖೆ ಮುಖಾಂತರ ಇದಕ್ಕೆ ಚತುಷ್ಪಥ ರಸ್ತೆಯಾಗಿ ಇವತ್ತು ನಾನು ಡಿಸೈನನ್ನು ಮಾಡಿಕೊಂಡು ಹಂತ ಹಂತವಾಗಿ ಈ ಕೆಲಸ ನಾವು ಇವತ್ತು ಕೈಗೆತ್ತಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಪಿನ್ನೆ ಉಡುಪಿ ಜಿಲ್ಲೆ ಮೀಫ್ ಇದ್ರೆ ಸಭೆ ಪಿನ್ನೆ ಒರ್ನಾಲ್ತೆ ಕಾರ್ಯಗಾರ ಬಬ್ಬು ಕಟೇಲ್ ನಡ್ನತ್ತು. ಈ ಸಭೆಯಲ್ಲಿ DDP ಸುಧಾಕರ್ ಮಕ್ಕಳೇ ಪಡಿಪುರೆ ವಿಷಯದಲ್ಲಿ ಮುಂಡಿತ್ತು. ದಕ್ಷಿಣ ಕನ್ನಡ ಪಿನ್ನೆ ಉಡುಪಿ ಜಿಲ್ಲೆ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಇದ್ರೆ ಸಭೆ ಪಿನ್ನೆ ಒರ್ನಾಲ್ತೆ ಕಾರ್ಯಗಾರ ಬಬ್ಬುಕಟ್ಟೆ ಹೀರಾ ಪೆಣ್ಣಿಂಗಲೆ ಕಾಲೇಜಿൽ ಚವ್ವಾಸ್ നടന്നത്. ದಕ್ಷಿಣ ಕನ್ನಡ ಜಿಲ್ಲೆ DDP ಸುಧಾಕರ್ಗೆ ತೈಕ್ ತನ್ನಿ ಬಿತ್ತಿತ್ತು ಲೇಸಿಗೆ ತೊರಕ ಕೊಡ್ತು. പിന്നെ ಮುಂದೆ ಆಯಲು ಶಾಲೆಗೆ ಹೋದ ಮಕ್ಕಳಿಗೆ ಪಡಿಕೋರು ಚಂತು ಚೊಂದೆಂಗೆ ಮೆಯ್ಯಾವಲೆ ಪಡಿಪಿಗೂ ಬೇನ್ಮಯ ವ್ಯವಸ್ಥೆ ಹಾಕಿದ್ದು ಕೊಡ್ಕೊರೋದು ನಗಲೆ ಕಡಿಮೆ ಐತಿಕ್ಕಿರುಂಟು ಚಂತು. ಹೋಗಿ ಕಲಿ ಅಂತ ಹೇಳಿದ್ರೆ ಕಲಿಯೋದಿಲ್ಲ. ಅದಕ್ಕೊಂದು ವಾತಾವರಣ ಬೇಕು, ಅದಕ್ಕೊಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು ನಾವು. ಆಗ ಮಾತ್ರ ಮಗು ಕಲಿಬೇಕು ಅಂತ ಅನಿಸ್ಬೇಕು. ಇಲ್ಲದಿದ್ರೆ ಮಗು ಕಲಿಯೋದಿಲ್ಲ. ನಾವು ಅಷ್ಟೇ, ನೀವು ಅಷ್ಟೇ. ಅನಿವಾರ್ಯ ಇದೆ, ಶಾಲೆ ಮುಚ್ಚುತ್ತದೆ, ಆನ್ಲೈನ್ ಮಾಡಲೇಬೇಕು. ಓಕೆ, ರಾತ್ರಿ ಎಲ್ಲೆಲ್ಲಿ ಗೂಗಲ್ ಅದು ಇದರ ಹುಡುಕಿ ನಾವು ಆನ್ಲೈನ್ ಕ್ಲಾಸ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡೆವು. ಇಲ್ಲ, ಅಸ್ತಿತ್ವದ ಪ್ರಶ್ನೆ ಇದು ಸಹ ಹಾಗೆ ಆಗ್ತದೆ. ಸೊ ನಾವು SSLC ಅದು ಬಹಳ ಪ್ರಮುಖ ಅಲ್ಲದೇ ಇರ್ಬೋದು, ಆದರೆ ಮಗುವಿನ ಇದರಲ್ಲೊಂದು ಘಟ್ಟ ಅದನ್ನು ದಾಟಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಆಗಿರ್ತದೆ. ಸೊ ಈ ಹಿನ್ನೆಲೆಯಲ್ಲಿ 2 ರೀತಿಯಲ್ಲಿ ಶಿಕ್ಷಣ ನಡೀತದೆ. ಒಂದು ದೀರ್ಘಕಾಲಿಕವಾಗಿ ಜೂನ್ ಜುಲೈಯಿಂದ ಪ್ರಾರಂಭಿಸಿಕೊಂಡು ಶಿಕ್ಷಣದ ಎಲ್ಲ ತತ್ವಗಳನ್ನು ಅನುಸರಿಸಿಕೊಂಡು ದೀರ್ಘಕಾಲಿಕವಾಗಿ ಮಗುವಿಗೆ ಕಲಿಸ್ತಾ ಹೋಗೋದು. ಈಗ ನಾವು ಮಾಡ್ತಿರೋದು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ. ಮೇಲ್ತೆನರ ತಲೆಮೂಪ ಐತಿನ್ನೆ ಮೀಫ್ ಸಂಸ್ಥೆ ತಲೆಮೂಪ ಮೂಸಬ ಪಿ ಬ್ಯಾರಿ ಮುಂಡಿತ್ತು. ಮೀಫ್ ಸಂಸ್ಥೆ ಹಿರಿಯ ವರ್ಷ ಮುನ್ನಲ್ಲಿ ಮೊಯ್ದಿನಾಕ ಶುರುವಾಕಿಯ ಸಂಸ್ಥೆ ಐತಿಕ್ರು. ಇದರ ಇತರ ನಾಲ್ತೊಲು ನಲ್ಲೆ ನೆಲೆಯಲ್ಲಿ ನಡಪಾಟಿಂಡು ಬಂದರ ಮುನ್ನಾಲ್ಗೆ ಎಲ್ಲರ ಕೈ ಸಹಾಯ ಬೇನುಂಟು ಚಂತು. BM ಮೊಯ್ದೀನ್ ಸಾಹೇಬ್ರ ನೇತೃತ್ವದ ಮುಖಂಡರು ಇದಕ್ಕೆ ಒಂದು ಫೆಡರೇಷನನ್ನು ಸ್ಥಾಪಿಸಬೇಕು. ಆ ಮೂಲಕ ಈ ವಿದ್ಯಾಸಂಸ್ಥೆಗಳ ಆಡಳಿತದಲ್ಲಿ, ಹಣಕಾಸಿನಲ್ಲಿ, ಆದರ್ಶದಲ್ಲಿ ಕೈ ಹಾಕದೆ ಕೇವಲ ನೈತಿಕತೆ ಮತ್ತು ಶಿಕ್ಷಣವನ್ನು ಉತ್ತಮಪಡಿಸುವ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ಎಂಬ ಒಂದು ಉದ್ದೇಶದಿಂದ ಈ ಫೆಡರೇಷನನ್ನು 20 ವರ್ಷಗಳ ಹಿಂದೆ ಸ್ಥಾಪಿಸಿ ಇದೀಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 130 ವಿದ್ಯಾಸಂಸ್ಥೆಗಳ ಒಂದು ಒಕ್ಕೂಟವಾಗಿ ಇದು ಬೆಳೆದಿದೆ. ಪೆರ್ಮನೂರು ಶಾಂತಿ ಎಜುಕೇಷನಲ್ ಟ್ರಸ್ಟ್ ಇದರ ತಲೆಮೂಪಾಯಿ AH ಮಹಮೂದ್ ಬೆಲೆಬಿಂದರ ಇತ್ತು ಮೇಲ್ತನೆಲಿಂತು. ಮೂಡಬಿದ್ರೆ ಜೈನ್ ಕಾಲೇಜರೆ ಮಾಸ್ಟರ್ ಡಾಕ್ಟರ್ ಪ್ರಭಾತ್ ಬಲ್ನಾಡು ಪಿನ್ನೆ ಜೈನ್ ಪ್ರೌಢಶಾಲೆರೆ ವಿನಯಚಂದ್ರ ತರಬೇತಿ ಕೊಡ್ತಾರೆ. ಅಸರ್ಗ ನಡ್ರೆ ಅಕೇರಿಡೆ ಲೇಸಲು ಡಾಕ್ಟರ್ ಪ್ರಶಾಂತ್ ಕುಮಾರ್ KS ಬೆಲಿಯ ಬಿರ್ನರ ಇತ್ತು ನೆಂಗು ಮೀಫ್ರೆ ಖಜಾಂಜಿ K ಅಬ್ದುಲ್ ರಹಮಾನ್ ಮೇಲ್ತೆನೆರೆ ತಲೆಮೂಪಾಯಿ ತಿಂತು. K ಅಬ್ದುಲ್ ರಹಮಾನ್ ಬಿರ್ನರ್ಗ್ ಮರ್ಹಬ ಚಂತು. ರಹಮತುಲ್ಲಾ ಮಾಸ್ಟರ್ ಸುರೂತೆ ಪಾಲ್ಕ ಮುಂಡಿದ್ದು. ಗುಲ್ಶನ್ HM ಪಿನ್ನೆ ಆಯಿಷಾ ತಸ್ಲೀಮಾ ಲೇಸ್ ನಡಪಾಟಿಯಾರು.
ഈ വാർത്തെ ಬ್ಯಾರಿ ವಾರ್ತೆ ಉಡೆಗ ಅಕೇರಿ ಆಯ್ತು ಇನ್ಶಾಅಲ್ಲಾ ಬಂಡೆ ವಾರ್ತೆ ಇದೇ ನೇರத்துக்கு നിങ്ങൾ മുന്നൽ ಬಂಡ ಅತ್ತರ್ತಲು ನೋಕೆಂಡಿಕೋರು ನಂಗಲಿ നിങ്ങൾ ಪಿರ್ಸತೆ ಚಾನೆಲ್ ಪೊಸಕುರಲ್.